ಹಾಯ್ ಫ್ರೆಂಡ್ಸ್, ನಮಸ್ಕಾರ. ತುಳುನಾಡು ಅಡುಗೆ ಚಾನಲ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಎಗ್ ಗೀ ರೋಸ್ಟನ್ನು ಮಾಡುವ. ಎಗ್ ಗೀ ರೋಸ್ಟ್. ಅದಕ್ಕೋಸ್ಕರ ಇಲ್ಲಿ ನಾವೊಂದು 10 ಎಗ್ಗನ್ನು ತಗೊಂಡಿದ್ದೇವೆ. 10 ಎಗ್ಗಿನ ನಂತರ ಇಲ್ಲಿ ಒಂದು 15ರಷ್ಟು ಬ್ಯಾಡಿಗೆ ಮೆಣಸಿದೆ. ಆನಂತರ ಒಂದೂವರೆ ಚಮಚದಷ್ಟು ಕೊತ್ತಂಬರಿ ಇದೆ. ಒಂದು ಅರ್ಧ ಚಮಚದಷ್ಟು ಜೀರಿಗೆ ಇದೆ. ನಂತರ ಒಂದು ಸ್ವಲ್ಪ ಹುಣಸೆ ಹುಳಿ, ಒಂದು 5-6 ಎಸಳು ಬೆಳ್ಳುಳ್ಳಿ ಬೇಕಿದೆ, ಒಂದಿಷ್ಟು ದೊಡ್ಡ ಶುಂಠಿ. ಓಕೆ, ಇದಿಷ್ಟು ನಮಗೆ ಮಸಾಲೆಯಲ್ಲಿ ಬೇಕಾಗಿರೋದು. ಆನಂತರ ಇಲ್ಲಿ ಒಂದು ದೊಡ್ಡ ಗಾತ್ರದ ಟೊಮಾಟೋನ ಈ ರೀತಿ ಕೊಚ್ಚಿಬಿಟ್ಟಿಟ್ಟಿದ್ದೀವಿ. ನಂತರ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಇದೆ, ಅದನ್ನು ಕೂಡ ಈ ರೀತಿ ಒಂದು ಪೀಸಸ್ ಮಾಡಿಟ್ಟಿದ್ದೀವಿ. ನಂತರ ಒಂದು ಕರಿಬೇವಿನ ಸೊಪ್ಪು ಒಂದಿಷ್ಟು ದೊಡ್ಡದು. ನಂತರ ಅರಿಶಿಣ ಹುಡಿ ಬೇಕಾಗಿದೆ. ರುಚಿಗೆ ಬೇಕಾದಷ್ಟೇ ಹಾಕ್ಕೊಳ್ಳೋಣ. ನಾವು ಇಲ್ಲಿ ತೋರಿಸ್ಲಿಕ್ಕೆ ಇಟ್ಟಿದ್ದೀನಿ ಅಷ್ಟೇ, ಇಷ್ಟೇ ಹಾಕಬೇಕಂತ ಏನಿಲ್ಲ, ಇಲ್ಲಿ ತೋರಿಸ್ಲಿಕ್ಕೆ ಇಟ್ಟಿದ್ದೀನಿ ಅಷ್ಟೇ. ನಂತರ ಗೀ ಬೇಕಿದೆ, ತುಂಬ ತುಪ್ಪ. ಯಾಕೆಂದರೆ ಗೀ ರೋಸ್ಟ್ ಆದಮೇಲೆ ತುಪ್ಪ ಬೇಕೇ ಬೇಕಲ್ವಾ, ಅದಕ್ಕೆ ಒಂದು ಸ್ವಲ್ಪ ತುಪ್ಪ ತಗೊಂಡಿದೆ. ಒಂದು 50 ತುಪ್ಪ ಇದೆ ಇದರಲ್ಲಿ. ನಾವು ಬೇಕಿದ್ದಷ್ಟು ಹಾಕ್ಕೊಳ್ಳೋಣ. ಓಕೆ, ಗೀ ರೋಸ್ಟ್ ಮಾಡೋದಕ್ಕೆ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಇದನ್ನು ಯಾವ ರೀತಿ ಮಾಡೋದನ್ನು ಪ್ರೊಸೆಸನ್ನು ಇಲ್ಲಿ ತೋರಿಸ್ತೀನಿ ನಾನು. ಮೊದಲನೇದಾಗಿ ಒಂದು ಬಾಣಲೆಯನ್ನು ನಾವು ಗ್ಯಾಸ್ ಒಲೆ ಮೇಲೆ ಇಟ್ಟು ಮೊದಲನೇದಾಗಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಇದಕ್ಕೆ ಎಲ್ಲ ಪ್ರೊಸೆಸನ್ನು ತುಪ್ಪದಲ್ಲೇ ಮಾಡಬೇಕು. ತುಪ್ಪ ಹಾಕಿದ ನಂತರ ನಮ್ಮ ಮೆಣಸನ್ನು ಇಲ್ಲಿ ಹುರಿಯೋಣ. ನಾವು ಏನು ಮೆಣಸನ್ನು ತಗೊಂಡಿದ್ದೀವೋ ಅದನ್ನೆಲ್ಲ ಇಲ್ಲಿ ಹಾಕಿ ನಾವು ಒಳ್ಳೆ ಮಾಡಿ ಫ್ರೈ ಮಾಡಬೇಕು. ಓಕೆ ಫ್ರೆಂಡ್ಸ್, ಒಂದು ಗ್ಯಾಸ್ ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿ ಈ ರೀತಿ ಹುರಿಬೇಕು. ನಾವು ಒಳ್ಳೆ ಮಾಡಿ ಹುರಿದಾದ ನಂತರ ನಾವು ಇದನ್ನು ಈಗ ಹುರಿದಾಗಿದೆ, ನಾವು ಇದನ್ನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡುವ. ಇಲ್ಲಿ ಅದೇ ರೀತಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾವು ತೆಗೆದಿಟ್ಟಂಥ ಎಲ್ಲ ಮಸಾಲೆಯಲ್ಲಿ ಹುಳಿಯೊಂದನ್ನು ಬಿಟ್ಟು ಬಾಕಿ ಎಲ್ಲವನ್ನು ನಾವು ಹುರಿಯುವ. ಓಕೆ ಫ್ರೆಂಡ್ಸ್, ಇಲ್ಲಿ ಒಳ್ಳೆ ಮಾಡಿ ಹುರಿಯುವ. ಫಸ್ಟ್ ಕ್ಲಾಸ್ ನಾವು ತಗೊಂಡಿರುವಂಥ ಜೀರಿಗೆ, ಕೊತ್ತಂಬರಿ ಹಾಗೂ ನಾವು ಬೆಳ್ಳುಳ್ಳಿ ತಗೊಂಡಿದ್ದೇವೆ, ಅದನ್ನು ಒಳ್ಳೆ ಮಾಡಿ ಇಲ್ಲಿ ಹುರಿದಾದ ನಂತರ ನಾವು ಇದನ್ನು ಕೂಡ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡುವ. ಇಲ್ಲಿ ನೋಡ್ಬೋದು ನೀವು, ನಾವೆಲ್ಲ ಇಲ್ಲಿ ಮಿಕ್ಸಿ ಜಾರಿಗೆ ಹಾಕಿದ್ದೇವೆ. ಇದರಲ್ಲಿ ಮೆಣಸು, ಆನಂತರ ಬಾಕಿ ಎಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೆಲ್ಲ ಇಲ್ಲಿ ಆ್ಯಡ್ ಮಾಡಿದ್ದೇವೆ. ಅದೇ ರೀತಿ ಶುಂಠಿಯನ್ನು ಕೂಡ ಹಾಕುವ. ಶುಂಠಿ ಹಾಕಿದ ನಂತರ ಇಲ್ಲಿ ಹುಳಿಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಬೇಕು. ಈಗ ನಾವು ಇದಕ್ಕೆ ಸ್ವಲ್ಪ ಅರಿಶಿಣ ಹುಡಿಯನ್ನು ಕೂಡ ಹಾಕುವ. ಅರಿಶಿಣ ಹುಡಿಯನ್ನು ಹಾಕಿ ಇದನ್ನು ಒಳ್ಳೆ ರುಬ್ಬೇಕೀಗ. ಒಂದು ಸ್ವಲ್ಪ ನೀರನ್ನು ಹಾಕಿ ಒಳ್ಳೆ ಮಾಡಿ ನೈಸಾಗಿ ಪೇಸ್ಟ್ ಮಾಡುವ. ಓಕೆ ಫ್ರೆಂಡ್ಸ್, ಈ ರೀತಿ ನೈಸಾಗಿ ನಾವು ರುಬ್ಬಿಟ್ಟಿದ್ದೇವೆ. ಈಗ ನಾವು ಇಲ್ಲಿ 10 ಮೊಟ್ಟೆ ತಗೊಂಡಿದ್ದೇವೆ, ಅದನ್ನು ಒಳ್ಳೆ ಮಾಡಿ ಈ ರೀತಿ ಬರೆ ಹಾಕಬೇಕು. ಮೊಟ್ಟೆಗೆ ಬರೆ ಹಾಕಿದ ನಂತರ ನಾವು ತುಪ್ಪದಲ್ಲಿ ಹುರಿಲಿಕ್ಕಿದೆ. ಇದೇ ರೀತಿ ಒಳ್ಳೆ ಮಾಡಿ ಬರೆ ಹಾಕಬೇಕು. ಈ ರೀತಿ ಬರೆ ಹಾಕೋದ್ರಿಂದ ಮಸಾಲೆ ಕೂಡ ಒಳ್ಳೆ ಮಾಡಿ ಮೊಟ್ಟೆಯೊಳಗೆ ಹೋಗ್ತದೆ ಮತ್ತು ಫ್ರೈ ಕೂಡ ಒಳ್ಳೆ ಆಗ್ತದೆ ಇದು. ಅದಕ್ಕೋಸ್ಕರ ಈ ರೀತಿ ಬರೆ ಹಾಕೋದು. ನೀವು ಕೂಡ ಇದೇ ರೀತಿ ಬರೆ ಹಾಕಿ ನಮ್ಮ ಇದಕ್ಕೆಂತ ಅಲ್ಲ, ಮೊಟ್ಟೆ ಪದಾರ್ಥ ಮಾಡುವಾಗಲೂ ಒಂದು ಸ್ವಲ್ಪ ಈ ರೀತಿ ಬರೆ ಹಾಕಿ ಮಾಡಿದರೆ ಒಳ್ಳೆಯದಾಗುತ್ತೆ. ಯಾಕೆಂದರೆ ಮೊಟ್ಟೆ ಒಳಗೆ ಮಸಾಲೆ ಹೋಗೋದೇ ಇಲ್ಲ, ಅದು ಹಾಗೇ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಬರೆ ಹಾಕೋದು. ಈಗ ನಾವು ಬಾಣಲೆಯನ್ನು ತಗೊಂಡು ಅದಕ್ಕೆ ಒಂದು 3-4 ಚಮಚ ತುಪ್ಪ ಹಾಕಿ ನಾವು ಇಲ್ಲಿ ಬರೆ ಹಾಕಿರುವಂಥ ಒಂದೊಂದೇ ಎಗ್ಗನ್ನು ಇಲ್ಲಿ ಹಾಕ್ತಾಯಿದ್ದೇವೆ. ಆನಂತರ ಒಂದು ಸ್ವಲ್ಪ ಅರಿಶಿಣ ಹುಡಿಯನ್ನು ಹಾಕಬೇಕು. ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕಬೇಕು. ಈಗ ನಾವು ಒಳ್ಳೆ ಮಾಡಿ ಇದನ್ನು ಫ್ರೈ ಮಾಡಬೇಕು. ಈ ರೀತಿ ಒಳ್ಳೆ ಮಾಡಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಮೊಟ್ಟೆ ಈ ರೀತಿ ಫ್ರೈ ಮಾಡಬೇಕು. ಯಾಕಂದರೆ ಮೊಟ್ಟೆ
ನಾವು ಇದು ಹಾಕೋದ್ರಿಂದ ಮೊಟ್ಟೆ ಹೊಡಿತದೆ. ಅದಕ್ಕೋಸ್ಕರ ಈ ರೀತಿ ಅಲುಗಾಡಿಸ್ಬೇಕು. ಇದನ್ನು ಒಳ್ಳೆ ಫ್ರೈ ಆಗ್ತದೆ. ಎಲ್ಲ ಮಗ್ಗುಲಲ್ಲೂ ಕೂಡ ಫ್ರೈ ಆಗಬೇಕು. ಒಳ್ಳೆ ಈ ರೀತಿ ಫ್ರೈ ಆಗ್ತಾ ಇರಬೇಕು ಫ್ರೆಂಡ್ಸ್. ಫಸ್ಟ್ ಕ್ಲಾಸ್ ಆಗಿ ಫ್ರೈ ಆಗಬೇಕು. ಈ ರೀತಿ ಒಳ್ಳೆ ಮಾಡಿ ಫ್ರೈ ಮಾಡುವ. ಆದಷ್ಟು ಒಂದು ಸ್ವಲ್ಪ ಹೊರ ಭಾಗ ಸ್ವಲ್ಪ ಕಪ್ಪು ಕಪ್ಪಾಗಬೇಕು. ಓಕೆ ಫ್ರೆಂಡ್ಸ್, ಈಗ ನಮ್ಮ ಮೊಟ್ಟೆ ಫ್ರೈ ಆಗಿದೆ. ನಾವು ಒಂದೊಂದೇ ಮೊಟ್ಟೆಯನ್ನು ತೆಗೆಯುವ. ಇಲ್ಲಿ ಏನು ತುಪ್ಪ ತಗೊಂಡಿದ್ದೇವೆ ಅದನ್ನೆಲ್ಲ ಇದಕ್ಕೆ ಹಾಕಬೇಕು. ಈಗ ನಾವೊಂದು 50 ತುಪ್ಪ ತಗೊಂಡಿದ್ದೇವೆ. 50 ತುಪ್ಪದಲ್ಲಿ ಈಗ ಎಲ್ಲವನ್ನು ಇದಕ್ಕೆ ಹಾಕಿದ್ದೇವೆ. ಬೇರೆ ಬೇರೆ ಪ್ರೊಸೆಸ್ಗೆ ತುಪ್ಪ ಯೂಸ್ ಮಾಡಿದ್ದೇವೆ, ನೀವು ನೋಡ್ಬೋದು. ನಾವು ಮೆಣಸು ಹುರಿಲಿಕ್ಕೆ, ಆನಂತರ ತಗೊಂಡಿರೋಂಥ ಕೊತ್ತಂಬರಿ ಇದನ್ನೆಲ್ಲ ಹುರಿಲಿಕ್ಕೆ, ನಂತರ ಮೊಟ್ಟೆ ಹುರಿಲಿಕ್ಕೆ ಎಲ್ಲದಕ್ಕೂ ತುಪ್ಪವನ್ನೇ ಯೂಸ್ ಮಾಡಿದ್ದೇವೆ. ಎಲ್ಲೂ ತೆಂಗಿನ ಎಣ್ಣೆ ಯೂಸ್ ಮಾಡಲಿಲ್ಲ. ಯಾಕೆಂದರೆ ಗೀ ರೋಸ್ಟ್ ಆಗಿರೋದ್ರಿಂದ ಎಲ್ಲ ತುಪ್ಪವನ್ನೇ ಯೂಸ್ ಮಾಡಬೇಕಾಗತ್ತೆ. ಆನಂತರ ಈಗ ಇಲ್ಲಿ ತುಪ್ಪ ಹಾಕಿದ ನಂತರ ಒಂದು ಸ್ವಲ್ಪ ಸಾಸಿವೆಯನ್ನು ಕೂಡ ಹಾಕಿದ್ದೇವೆ. ಒಂದು ಸಾಸಿವೆಯನ್ನು ಹಾಕಿದ ನಂತರ ಒಂದು ಸ್ವಲ್ಪ ಸಾಸಿವೆ ಕಾಯ್ತಾ ಬರುವಾಗ ನಾವು ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡಲಿಕ್ಕಿದೆ. ಈಗ ನಾವು ಕರಿಬೇವಿನ ಸೊಪ್ಪನ್ನು ಹಾಕುವ. ಇಲ್ಲಿ ಆದಷ್ಟು ಕರಿಬೇವಿನ ಸೊಪ್ಪು ಹಾಕಿದ ನಂತರ ನಾವು ತಗೊಂಡಿರುವಂಥ ಈರುಳ್ಳಿ ಮತ್ತು ಟೊಮೆಟೊ ಒಟ್ಟಿಗೆ ಮಿಕ್ಸ್ ಮಾಡುವ. ನಾವು ತಗೊಂಡಿರುವಂಥ ಈರುಳ್ಳಿ ಮತ್ತು ಟೊಮೆಟೊ ಇದನ್ನೆಲ್ಲ ಇಲ್ಲಿ ಆ್ಯಡ್ ಮಾಡಿ ಒಳ್ಳೆ ಹುರಿತಾ ಇದ್ದೇವೆ. ನೀವು ನೋಡ್ಬೋದು, ಫಸ್ಟ್ ಕ್ಲಾಸಾಗಿ ಹುರಿಬೇಕಿದು. ಓಕೆ ಫ್ರೆಂಡ್ಸ್, ನಾವು ಈಗ ಇಲ್ಲಿ ಹುರಿದಾಗಿದೆ ಎಲ್ಲ ಮಸಾಲೆ. ಇದು ಈರುಳ್ಳಿ ಎಲ್ಲ ಹುರಿದಾಗಿದೆ. ಈಗ ಇದಕ್ಕೆ ನಾವು ಅರೆದಿಟ್ಟಿರುವಂಥ ಅಂದರೆ ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಆ್ಯಡ್ ಮಾಡುವ. ನಾವು ತಗೊಂಡಿರುವಂಥ ಎಲ್ಲ ಮಸಾಲೆಯನ್ನು ಇಲ್ಲಿ ಆ್ಯಡ್ ಮಾಡಿ ಮಿಕ್ಸ್ ಮಾಡುವ. ಅದೇ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಆ ನೀರನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೇವೆ ಒಂದು ಸ್ವಲ್ಪ. ಈಗ ರುಚಿಗೆ ಬೇಕಾದಷ್ಟು ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕುವ. ಒಳ್ಳೆ ಮಾಡಿ ಮಸಾಲೆ ಸ್ವಲ್ಪ ಕುದಿಬೇಕು, ಇಲ್ಲಿ ಬೇಯಬೇಕು. ಈಗ ಈ ರೀತಿ ನಾವು ಮಸಾಲೆ ಹಾಕಿದ ನಂತರ ಒಳ್ಳೆ ಮಾಡಿ ಈ ರೀತಿ ಫ್ರೈ ಆಗಬೇಕು ಫ್ರೆಂಡ್ಸ್. ಈ ರೀತಿ ತಿರುಗಾಡಿಸ್ತಾ ಇರಬೇಕು, ಕೈ ಆಡಿಸ್ತಾ ಇರಬೇಕು. ಯಾಕೆಂದರೆ ಅದರ ನಾವು ಹಾಕಿರುವಂಥ ತುಪ್ಪ ಈ ಸೈಡಲ್ಲಿ ಬಿಡಬೇಕು, ಅಷ್ಟು ನಾವು ತಿರುಗಿಸ್ಬೇಕು ಈಗ ಅದನ್ನು. ಎಸ್ ಫ್ರೆಂಡ್ಸ್, ಈಗ ನೋಡ್ಬೋದು ಆವಾಗ ಎಷ್ಟಿತ್ತು ಮಸಾಲೆ, ಈಗ ಎಷ್ಟು ಆಗಿದೆ ಅಂಥೇಳಿ. ಒಳ್ಳೆ ತುಪ್ಪ ಎಲ್ಲ ಹೊರಗೆ ಬರುತ್ತೆ. ಒಳ್ಳೆ ನಾವು ಮಸಾಲೆ ಒಳ್ಳೆ ಫ್ರೈ ಆಗಿದಾಗ ತುಪ್ಪದ ಅಂಶ ಎಲ್ಲ ಹೊರಗೆ ಬರುತ್ತೆ. ಮಸಾಲೆ ಬಣ್ಣವೇ ಬೇರೆ ಆಗಿದೆ, ನೋಡ್ಬೋದು ನೀವು. ಭಾರಿ ಒಂದು ಒಳ್ಳೆಯದಾಗುತ್ತೆ ಈ ರೀತಿ ಮಸಾಲೆ. ಈಗ ನಾವಿದಕ್ಕೆ ಮೊಟ್ಟೆಯನ್ನು ಆ್ಯಡ್ ಮಾಡುವ. ಒಂದೊಂದೇ ಮೊಟ್ಟೆಯನ್ನು ಆ್ಯಡ್ ಮಾಡಿ ಸ್ವಲ್ಪ ಕೈ ಆಡಿಸಿ ಬಿಡಬೇಕಷ್ಟೇ. ಎಲ್ಲ ಮೊಟ್ಟೆಯನ್ನು ನಾವು ಇಲ್ಲಿ ಆ್ಯಡ್ ಮಾಡಿದ್ದೇವೆ. ಈಗ ಒಂದು ಸಾರಿ ಆ ಮೊಟ್ಟೆ ಎಲ್ಲ ಮಸಾಲೆ ಹಿಡಿಯುವಷ್ಟು ಮಸಾಲೆಯನ್ನು ಮೊಟ್ಟೆ ಮೇಲೆಲ್ಲ ಹಾಕಬೇಕು ಈ ರೀತಿ. ನೀವು ನೋಡ್ಬೋದು ಸೈಡಲ್ಲೆಲ್ಲ ತುಪ್ಪ ಹೊರಗೆ ಬಂದಿದೆ. ಇದರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಆ್ಯಡ್ ಮಾಡಿ ನಾವು ಬಾಯಿ ಮುಚ್ಚಳವನ್ನು ಹಾಕಿ ಒಂದು ಸ್ವಲ್ಪ ಲೋ ಫ್ಲೇಮ್ ಅಂದರೆ ಸಿಮ್ಮಲ್ಲಿ ಬೇಯಿಸುವ ಇದನ್ನು. ಎಸ್ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು ಒಳ್ಳೆ ತುಪ್ಪ ಎಲ್ಲ ಸೈಡಲ್ಲಿ ಬರ್ತಾ ಇದೆ. ಈಗ ನಮ್ಮ ಈ ಗೀ ರೋಸ್ಟ್ ಒಳ್ಳೆ ರೆಡಿಯಾಗಿದೆ ಅಂತೇಳಿ ಲೆಕ್ಕ. ಇದು ಫಸ್ಟ್ ಕ್ಲಾಸ್ ಆಗಿ ಬಂದಿದೆ ನಮ್ಮ ಗೀ ರೋಸ್ಟ್. ಗಂಜಿ ಊಟಕ್ಕೆ ಇದಕ್ಕೆಲ್ಲ ಒಳ್ಳೆಯದಾಗುತ್ತೆ ಇದು. ಎಸ್ ಫ್ರೆಂಡ್ಸ್, ಸೂಪರಾಗಿ ಇರೋವಂಥ ಗೀ ರೋಸ್ಟನ್ನು ನೀವು ನೋಡ್ಬೋದು. ಒಳ್ಳೆ ಬಂದಿದೆ ನಮ್ಮ ಗೀ ರೋಸ್ಟ್.
ಓಕೆ ಫ್ರೆಂಡ್ಸ್, ಈ ಒಂದು ಗೀ ರೋಸ್ಟ್ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಒಂದು ತುಳುನಾಡು ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅದರ ಬದಿಯಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ಗೀ ರೋಸ್ಟ್ಗೆ ನಿಮ್ಮ ಲೈಕ್ ಇರಲಿ, ಅದೇ ರೀತಿ ನಮ್ಮ ಒಂದು ಚಾನಲ್ಗೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಇರಲಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅಂದಾಗೆ ನೀವು ಕೂಡ ಇದೇ ರೀತಿ ಒಂದು ರೆಸಿಪಿಯನ್ನು ಮನೆಯಲ್ಲಿ ಮಾಡಿ, ಒಳ್ಳೆಯದಾಗುತ್ತೆ, ಎಲ್ಲ ಸೂಪರ್ ಆಗುತ್ತೆ. ಇದೇ ರೀತಿ ಒಂದು ಪ್ರೊಸೆಸನ್ನು ಮಾಡಿ ಒಂದು ಗೀ ರೋಸ್ಟನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.